ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಪುಣ್ಯಕ್ಷೇತ್ರವಿದ್ದರೆ ಅದು ವೇಳಾಂಗಣ್ಣಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ. ಈ ಒಂದು ಸ್ಥಳಕ್ಕೆ ಆಗಸ್ಟ್ 29ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಸರಿಸುಮಾರು 30 ಲಕ್ಷ ಜನರು ಆಗಮಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಸ್ಥಳ ಎಂದ ತಕ್ಷಣ ಒಂದು ರೀತಿಯಲ್ಲಿ ನಮಗೆ ಒಂದು ರೀತಿಯ ರೋಮಾಂಚನ. ಏಕೆಂದರೆ ವೇಳಾಂಗಣ್ಣಿ ಆರೋಗ್ಯ ಮಾತೆ ನಮ್ಮ ಹೃದಯದಲ್ಲಿ ಹಾಸುಹೊಕ್ಕೆ ಆಗಿದ್ದಾರೆ ಹಾಗೂ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಈ ವೇಳಾಂಗಣ್ಣಿ ಎನ್ನುವಂತಹ ಪುಟ್ಟ ಗ್ರಾಮ ನಾಗಪಟ್ಟಣಂ ಎನ್ನುವಂತಹ ಮುಖ್ಯ ಸ್ಥಳದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಬಂಗಾಳಕೊಲ್ಲಿಯ ಕೋರಮಂಡಲ್ ಎನ್ನುವಂತಹ ಈ ತೀರದಲ್ಲಿ ಇರುವ ಪುಟ್ಟ ಗ್ರಾಮ. ಈ ಒಂದು ಸ್ಥಳದಲ್ಲಿ 17ನೇ ಶತಮಾನದ ಆದಿಯಲ್ಲಿ, 17ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 18ನೇ ಶತಮಾನದ ಆರಂಭದಲ್ಲಿ 3 ಮಾತೆಯ ದರ್ಶನಗಳು ನಡೆಯುತ್ತವೆ. ಮೊಟ್ಟ ಮೊದಲನೆಯದಾಗಿ ಒಬ್ಬ ಬಾಲಕ ವೇಳಾಂಗಣ್ಣಿ ಎನ್ನುವಂತಹ ಈ ಒಂದು ಪುಟ್ಟ ಸ್ಥಳದಿಂದ ನಾಗಪಟ್ಟಣಂಗೆ ಪ್ರತಿದಿನವೂ ಕೂಡ ಹಾಲನ್ನು ಒಂದು ಬಿಂದಿಗೆಯಲ್ಲಿ ತೆಗೆದುಕೊಂಡು ಒಬ್ಬ ಶ್ರೀಮಂತನ ಮನೆಗೆ ಹೋಗುವುದು ವಾಡಿಕೆ. ಹಾಗೆ ಹೋಗ್ತಾ ಇರಬೇಕಾದರೆ ಮಾರ್ಗ ಮಧ್ಯದಲ್ಲಿ ಆತ ದಣಿವಾರಿಸಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿತುಕೊಂಡನಂತೆ. ಹಾಗೆ ಕುಳಿತಿರುವಾಗ ಆತ ನಿದ್ರೆಗೆ ಜಾರಿದ. ಆನಂತರದಲ್ಲಿ ಆತನಿಗೆ ಒಂದು ಪ್ರಭೆ ಕಾಣಿಸುತ್ತದೆ. ಸ್ವರ್ಗ ಸುಂದರಿಯ ರೀತಿಯಲ್ಲಿರುವ ಒಬ್ಬ ಮಹಿಳೆ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ಆತನ ಬಳಿಯಲ್ಲಿ, ದಯವಿಟ್ಟು ನನ್ನ ಮಗುವಿಗೆ ಹಾಲು ಕುಡಿಯಲು ಕೊಡುವೆಯಾ ಅಂತೇಳಿ. ಹುಡುಗ ಸಂತೋಷದಿಂದಲೇ ಹಾಲಿನ ಬಿಂದಿಗೆಯನ್ನು ಆ ಮಗುವಿಗೆ ಕೊಡುತ್ತಾನೆ. ಕೊನೆಯ ತೊಟ್ಟನ್ನು ಕೂಡ ಆ ಮಗು ಕುಡಿದು ಆನಂತರದಲ್ಲಿ ಆತನಿಗೆ ಒಂದೇ ಆಲೋಚನೆ. ಅಲ್ಲಿ ಬಂದಂತಹ ಆ ತಾಯಿ ಮತ್ತು ಮಗು ಅದೃಶ್ಯರಾಗಿ ಹೋಗ್ತಾರೆ. ಆದರೆ ಆ ಹುಡುಗನಿಗೆ ಒಂದೇ ಚಿಂತೆ, ಆ ಸಾಹುಕಾರ ಏನು ಅನ್ನಬಹುದು ಅಂಥೇಳಿ, ತನ್ನನ್ನು ಹೊಡೆಯಬಹುದು ಬಡಿಯಬಹುದು ಎನ್ನುವ ಹೆದರಿಕೆಯಿಂದ ವಿಷಯವನ್ನು ತಿಳಿಯಪಡಿಸಲು ಸಾಹುಕಾರನ ಮನೆಯೆಡೆಗೆ ಧಾವಿಸುತ್ತಾನೆ. ಸಾಹುಕಾರನ ಮನೆಯೆಡೆಗೆ ಧಾವಿಸಿದಾಗ ಈ ಖಾಲಿ ಬಿಂದಿಗೆಯನ್ನು ನೋಡಿದ ಸಾಹುಕಾರ ಸಿಟ್ಟಾಗಿ ಆ ಹುಡುಗನನ್ನು ಹೊಡೆಯಲು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ನೋಡಿದರೆ ಕೈಗೆತ್ತಿ ಆ ಸಾಹುಕಾರನು ತನ್ನ ಕೈಗೆ ಆ ಬಿಂದಿಗೆಯನ್ನು ಎತ್ತಿಕೊಂಡಾಗ ಆ ಬಿಂದಿಗೆಯಿಂದ ಹಾಲು ತುಂಬಿ ಹರಿಯಲು ಆರಂಭಿಸುತ್ತದೆ. ಪವಾಡ ಸದೃಶ್ಯವಾದಂಥ ಈ ಕಾರ್ಯವನ್ನು ನೋಡಿದ ಸಾಹುಕಾರ, ದಯವಿಟ್ಟು ಆ ಸ್ಥಳವೆಲ್ಲಿದೆ ಹೇಳು, ನಾನು ಕೂಡ ನಿನ್ನ ಜೊತೆಗೆ ಬರುತ್ತೇನೆ ಅಂತ ಹೇಳಿ ಆ ಬಾಲಕನ ಜೊತೆಗೆ ಆ ಸ್ಥಳಕ್ಕೆ ಸಾಗಿದ. ಆ ಸ್ಥಳಕ್ಕೆ ಹೋಗಿ ತನ್ನ ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ನೆಲವನ್ನು ಮುದ್ದಿಟ್ಟು ಆತ ಆ ತಾಯಿಗೆ ಗೌರವವನ್ನು ಸಮರ್ಪಿಸಿದ ಎಂದು ಹೇಳಲಾಗುತ್ತದೆ. ಇವತ್ತು ಕೂಡ ಆ ಸ್ತನವನ್ನು ಮಾದಾ ಕೊಳಂ ಎಂದು ಹೇಳುತ್ತಾರೆ. ಅಂದರೆ ದ ಪೂಲ್ ಆಫ್ ದ ಮದರ್ ಅಂತ ಹೇಳಿ ಆ ಸ್ಥಳದಲ್ಲಿ ಬತ್ತದೆ ನೀರು ಇವತ್ತು ಕೂಡ ಚಿಮ್ಮುತ್ತಾ ಇರುವಂತಹ ಆ ದೃಶ್ಯವನ್ನು ನಾವು ವೇಳಾಂಗಣಿಯಲ್ಲಿ ಕಾಣಬಹುದಾಗಿದೆ. ಅದಾದ ನಂತರ ಎರಡನೆಯ ದರ್ಶನವನ್ನು
ಆ ತಾಯಿ ಅದೇ ಸ್ಥಳದಲ್ಲಿ ಒಬ್ಬ ಬಾಲಕನಿಗೆ ನೀಡ್ತಾಳೆ. ಆ ಊರಿನಲ್ಲಿ ಒಬ್ಬ ಬಡ ವಿಧವೆ ಇರುತ್ತಾಳೆ. ಆ ವಿಧವೆಗಿರುವಂತಹ ಮಗ ಆತನಿಗೆ ನಡೆಯಲು ಸಾಧ್ಯವಾಗದೆ ಒಂದು ಕಾಲು ಕಳೆದುಕೊಂಡಿರುವಂಥ ಕುಂಟನಾಗಿರುತ್ತಾನೆ. ಆ ಕುಂಟನನ್ನು ಪ್ರತಿದಿನ ಕರೆದುಕೊಂಡು ಬಂದು ಮಜ್ಜಿಗೆಯನ್ನು ಮಾಡಿ ಆ ತಾಯಿ ಅಲ್ಲಿಟ್ಟು ಹೋಗ್ತಾಳೆ. ದಾರಿ ಹೋಕರು ಆ ಸ್ಥಳದಲ್ಲಿ ಬಂದು ಆ ಬಾಲಕನಿಂದ ಮಜ್ಜಿಗೆಯನ್ನು ತೆಗೆದುಕೊಂಡು ಹಣವನ್ನು ಕೊಡುತ್ತಿದ್ದರಂತೆ, ದಣಿವಾರಿಸಿಕೊಳ್ಳುತ್ತಿದ್ದರಂತೆ. ಆದರೆ ಆ ದಿನ, ಪವಾಡ ನಡೆದ ಆ ದಿನ, ಯಾರೂ ಕೂಡ ಬಂದು ಆ ಮಜ್ಜಿಗೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಹುಡುಗನಿಗೋ ಒಂದು ರೀತಿಯ ಚಿಂತೆ, ಏನು ಮಾಡುವುದು, ಇಷ್ಟೊಂದು ಮಜ್ಜಿಗೆ ಇದೆಯಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಸುಂದರವಾಗಿದ್ದಂತಹ ಒಬ್ಬ ಮಹಿಳೆ ತನ್ನ ಕೈಯಲ್ಲಿ ಒಂದು ಮಗುವನ್ನು ಹಿಡಿದುಕೊಂಡು ಬಂದು ಮಜ್ಜಿಗೆಯನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಮಜ್ಜಿಗೆಯನ್ನು ಆ ಮಗು ಕುಡಿದ ನಂತರ ಬಾಲಕನ ಬಳಿಯಲ್ಲಿ ಆ ತಾಯಿ ಹೇಳಿದರಂತೆ, ಹೋಗು, ನೀನು ನಾಗಪಟ್ಟಿಣಂನಲ್ಲಿ ಇರುವಂಥ ಒಬ್ಬ ಕಥೋಲಿಕ ಭಕ್ತನ ಬಳಿಯಲ್ಲಿ ಈ ಒಂದು ಸ್ಥಳದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಹೇಳು ಅಂತೇಳಿ. ಆಗ ಬಾಲಕನಿಗೆ ಬಹಳ ಚಿಂತೆ ಆಗುತ್ತೆ. ನನಗೆ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದು ಕೂಡ, ನಾನು ಕುಂಟ ಎಂದು ಗೊತ್ತಿದ್ದು ಕೂಡ, ನನ್ನನ್ನು ಹೀಯಾಳಿಸುವ ಹಾಗೆ ಈ ಮಹಿಳೆ ನನಗೆ ನೀನು ನಡೆದು ಹೋಗಿ ಈ ಕಾರ್ಯವನ್ನು ಮಾಡು ಎಂದು ಹೇಳುತ್ತಿದ್ದಾಳಲ್ಲ. ಅಮ್ಮ, ನನ್ನನ್ನು ನೀನು ಯಾಕಮ್ಮ, ಎಲ್ಲರೂ ನನ್ನನ್ನು ಕುಂಟ ಎಂದು ಹೀಯಾಳಿಸುತ್ತಾರೆ, ನೀನು ಕೂಡ ನನ್ನನ್ನು ಹೀಯಾಳಿಸ್ತಾ ಇದ್ದೀಯಾ ಎಂದು ಹೇಳಿದಾಗ ಆ ತಾಯಿ ಎದ್ದು ನಿಂತು ನೋಡು ಅಂತಾಳೆ. ಆತ ಕಷ್ಟಪಟ್ಟು ಎದ್ದು ನಿಂತಾಗ ಅವನ ಕಾಲು ಸರಿಯಾಗುತ್ತದೆ. ಹಾಗೂ ಆತ ಓಡಿ ಹೋಗಿ ಈ ವಿಷಯವನ್ನು ವ್ಯಕ್ತಿಯ ಬಳಿಯಲ್ಲಿ ತಿಳಿಸ್ತಾನೆ. ನೋಡಿದಂತಹ ಜನರೆಲ್ಲರಿಗೂ ಆಶ್ಚರ್ಯ, ಹೇಗೆ ಈ ಕುಂಟ ಬಾಲಕನಿಗೆ ಕಾಲು ಬಂದಿರಬಹುದು ಅಂಥೇಳಿ. ಜನರೆಲ್ಲರೂ ಒಟ್ಟಾಗಿ ಸೇರುತ್ತಾರೆ. ಆ ಕಥೋಲಿಕ ಭಕ್ತನು ಆ ಒಂದು ಸ್ಥಳದಲ್ಲಿ ಒಂದು ಪುಟ್ಟ ದೇವಾಲಯದ ನಿರ್ಮಾಣವನ್ನು ಮಾಡ್ತಾನೆ. ಆ ದೇವಾಲಯ ಒಂದು ಗುಡಿಸಿಲಿನ ರೀತಿಯಲ್ಲಿ ಕಟ್ಟಲ್ಪಡುತ್ತದೆ. ಆನಂತರದಲ್ಲಿ 18ನೇ ಶತಮಾನದ ಆದಿಯಲ್ಲಿ ಪೋರ್ಚುಗೀಸ್ ನಾವಿಕರು ಬಂಗಾಳ ಕೊಲ್ಲಿಯಲ್ಲಿ ಸಾಗುತ್ತಾ ಇರಬೇಕಾದರೆ ಒಂದು ಪ್ರಚಂಡವಾದಂತಹ ಚಂಡಮಾರುತ ಏಳುತ್ತದೆ. ಆ ಚಂಡಮಾರುತ ಎದ್ದ ತಕ್ಷಣ ಆ ನಾವಿಕರಿಗೆ ಹೆದರಿಕೆ ಆರಂಭವಾಗುತ್ತದೆ. ಜೀವ ಭಯದಿಂದ ಅವರು ಕಿರಿಚಿಕೊಳ್ಳಲು ತೊಡಗುತ್ತಾರೆ. ಆಗ ಅವರು ಮಾತೆಯನ್ನು ಸ್ಟಾರ್ ಆಫ್ ದ ಸೀ, ಸಮುದ್ರದ ನಕ್ಷತ್ರ ಎಂದು ಆಕೆಗೆ ಗೌರವವನ್ನು ಸಮರ್ಪಿಸ್ತಾ ಇರ್ತಾರೆ. ಆ ತಾಯಿಯ ಬಳಿಯಲ್ಲಿ ಬೇಡಿಕೊಳ್ಳುತ್ತಾರೆ, ನೀನು ನಮ್ಮ ಪ್ರಾಣವನ್ನು ಕಾಪಾಡಿ ದಡವನ್ನು ಸೇರಿಸಿದರೆ ಆ ದಡದಲ್ಲಿ ನಾವು ನಿನಗೊಂದು ದೇವಾಲಯವನ್ನು ನಿರ್ಮಿಸುತ್ತೇವೆ ಅಂತ ಹೇಳಿದ ಪ್ರಕಾರ ಅವರು ಪವಾಡ ಸದೃಶ್ಯರಾಗಿ ದಡವನ್ನು ಸೇರ್ತಾರೆ. ಆ ದಡದಲ್ಲಿ ಅವರು ಹೋಗಿ ನೋಡಿದಾಗ ಅಲ್ಲೊಂದು ಗುಡಿಸಲಿದೆ. ತಾಯಿಗೆ ಗೌರವವನ್ನು ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದನ್ನು ಕಾಣುತ್ತಾರೆ. ಹಾಗೂ ಹೇಳಿರುವ ಪ್ರಕಾರ, ತಮ್ಮ ವಾಗ್ದಾನದ ಪ್ರಕಾರ ಅವರು ಅಲ್ಲೊಂದು ದೇವಾಲಯವನ್ನು ನಿರ್ಮಿಸುತ್ತಾರೆ ಹಾಗೂ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ ಘಟನೆ ನಡೆದದ್ದು ಸೆಪ್ಟೆಂಬರ್ 8ನೇ ತಾರೀಕು ಮಾತೆಯ ಜನನೋತ್ಸವದಂದು ಎಂದು ನಾವು ಮರೆಯಕೂಡದು. ಅಲ್ಲಿನಿಂದ ಆ ಪೋರ್ಚುಗೀಸ್ ನಾವಿಕರು ಆಗಾಗ ಬಂದು ಆ ಸ್ಥಳದಲ್ಲಿ ಸಹಾಯ ಹಸ್ತವನ್ನು ಚಾಚಿ ಆ ಸ್ಥಳದ ಬೆಳವಣಿಗೆ ಕಾರಣಭೂತರಾಗುತ್ತಾರೆ. ಆನಂತರದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನರು ಸಾಗರೋಪಾದಿಯಾಗಿ ಈ ಸ್ಥಳಕ್ಕೆ ಸಾಗಿ ಮಾತೆಗೆ ಗೌರವವನ್ನು ಸಮರ್ಪಿಸಿದರು, ಪ್ರಾರ್ಥನೆಯನ್ನು ಮಾಡಿದರು. 1962ನೇ ಇಸವಿಯಲ್ಲಿ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಜಾನ್ 23 ವಿಶ್ವಗುರುಗಳು ಈ ಒಂದು ಸ್ಥಳದ ಬಗ್ಗೆ ಆಲಿಸಿ ಧರ್ಮಾಧ್ಯಕ್ಷರಿಗೆ ತಮ್ಮ ಕೈಬರಹದಿಂದ ಒಂದು ಪತ್ರವನ್ನು ಕೊಡುತ್ತಾರೆ.
ಇದು ಪೂರ್ವದ ಲೂರ್ದ್ ನಗರ ಅಂತೇಳಿ. ಎಂತಹ ಒಂದು ಶೀರ್ಷಿಕೆ ನೋಡಿ. ವಿಶ್ವಗುರುಗಳಿಗೂ ಕೂಡ ಈ ಸ್ಥಳದ ಮಹತ್ವದ ಬಗ್ಗೆ ಅರಿವಾಗುತ್ತದೆ. ಆನಂತರದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಪುಣ್ಯಕ್ಷೇತ್ರ ಇನ್ನೂ ಹೇರಳವಾಗಿ ಬೆಳೆಯುತ್ತದೆ. ಲಕ್ಷಾಂತರ ಅದ್ಭುತಗಳು ನಡೆಯುತ್ತವೆ. ಜನರು ಸಹಸ್ರ ಸಂಖ್ಯೆಯಲ್ಲಿ ಪ್ರತಿದಿನವೂ ಆಗಮಿಸಿ ವೇಳಾಂಗಣಿ ಆರೋಗ್ಯ ಮಾತೆಗೆ ಗೌರವವನ್ನು ಸಮರ್ಪಿಸುತ್ತಾರೆ. ಆ ತಾಯಿಯ ಬಳಿಯಲ್ಲಿ ಸಾಗಿದ ಯಾರೂ ಕೂಡ ನಿರಾಶರಾಗಿ ಹಿಂತಿರುಗಲು ಸಾಧ್ಯವಿಲ್ಲ. ವೇಳಾಂಗಣಿಯ ಈ ಪವಿತ್ರ ಪುಣ್ಯಕ್ಷೇತ್ರ ರಾಷ್ಟ್ರೀಯ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಾಗೂ ಭಾರತದ ಎಲ್ಲ ಕಡೆಯಿಂದ ಮಾತ್ರವಲ್ಲ, ವಿವಿಧ ರಾಷ್ಟ್ರಗಳಿಂದಲೂ ಈ ಸ್ಥಳಕ್ಕೆ ಜನ ಆಗಮಿಸಿ ಪ್ರಾರ್ಥನೆಯನ್ನು ಮಾಡುತ್ತಾರೆ, ಫಲವನ್ನು ಪಡೆದುಕೊಳ್ಳುತ್ತಾರೆ. 1971ರಲ್ಲಿಯೇ ಅನ್ನೈ ವೇಳಾಂಕಣ್ಣಿ ಎನ್ನುವಂತಹ ಒಂದು ಚಲನಚಿತ್ರವನ್ನು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಯಲಲಿತಾ ಹಾಗೂ ಒಬ್ಬ ಶ್ರೇಷ್ಠ ನಾಯಕರಾದಂತಹ ಜಮಿನಿ ಗಣೇಶನ್ ಇವರನ್ನು ಉಪಯೋಗಿಸಿಕೊಂಡು ಸಿನಿಮಾ ಮಾಡಲಾಗುತ್ತದೆ ಕಥೆಯನ್ನು ಆಧರಿಸಿ. ಜನರೆಲ್ಲರೂ ಕೂಡ ಈ ಸಿನಿಮಾವನ್ನು ವೀಕ್ಷಿಸಿ ಆನಂತರದಲ್ಲಿ ಆ ಸ್ಥಳವನ್ನು ಭೇಟಿ ಮಾಡುತ್ತಾರೆ. ಇಂದು ಈ ಪವಿತ್ರ ಪುಣ್ಯಸ್ಥಳ ಜನಪ್ರಿಯವಾಗಿದೆ. ಮಾತ್ರವಲ್ಲ, ಲಕ್ಷಾಂತರ ಜನರು ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಪವಿತ್ರ ಸ್ಥಳವಾಗಿದೆ. ಅವಕಾಶ ದೊರೆತರೆ ನೀವು ಮತ್ತು ನಾನು ಆ ಸ್ಥಳವನ್ನು ಸಂಧಿಸುವಂತೆ ಆಗಲಿ. ವೇಳಾಂಗಣಿ ಆರೋಗ್ಯ ಮಾತೆ ನಮ್ಮೆಲ್ಲರನ್ನ ಹರಸಲಿ, ನಮಗಾಗಿ ಭಿನ್ನಯಿಸಲಿ. ಆಮೇನ್.